ರೇಡಿಯೋ ಸಾರಂಗ್ ಮಂಗಳೂರು ಹಾಗೂ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಸಹಯೋಗದಲ್ಲಿ ದಿವಂಗತ ಗಿರಿಜಾ ಎಕ್ಕೂರು ಸ್ಮರಣಾರ್ಥ ನೇತ್ರದಾನ ಸಂಕಲ್ಪ ಶಿಬಿರ ಸಂತ ಅಲೋಷಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ರೇಡಿಯೋ ಸಾರಂಗ್ 107.8 FM ಹಾಗೂ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಸಹಯೋಗದಲ್ಲಿ ನೇತ್ರದಾನ ಸಂಕಲ್ಪ ಶಿಬಿರದಲ್ಲಿ 72 ಮಂದಿ ನೇತ್ರದಾನ ಘೋಷಣೆಯನ್ನ ಮಾಡಿದ್ರು. ದಿವಂಗತ ಗಿರಿಜಾ ಅವರ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ನೇತ್ರದಾನದ ಸಂಕಲ್ಪವನ್ನ ಮಾಡಿದ್ರು. ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ದಿಶಾ ನೇತ್ರದಾನದ ಬಗೆಗಿನ ಮಾಹಿತಿಯನ್ನ ನೀಡಿದ್ರು. ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಮಂಗಳೂರು ಇದರ ಸಹಯೋಗದಲ್ಲಿ ಗಿರಿಜಾ ಎಕ್ಕೂರು ಸ್ಮರಣಾರ್ಥ ನೇತ್ರದಾನ ಸಂಕಲ್ಪ ಶಿಬಿರದ ಅಭಿನಂದನಾ ಪತ್ರ. ನೇತ್ರದಾನ ಮಾಡಲು ಪ್ರೇರೇಪಿಸುವಂತಹ ಕಿರುನಾಟಕವನ್ನ ವೈಷ್ಣವಿ ಕಲಾವಿದರು ಕೊಲ್ಲ ಈ ನಿಮ್ಮ ತಂಡವು ರಚಿಸಿ ಅಭಿನಯಿಸಿದ್ದು, ಅದು ನೋಡುಗರಿಗೆ ಸ್ಫೂರ್ತಿ ನೀಡುವಂತೆ ಸಮಾಜಕ್ಕೆ ಸತ್ಪರಿಣಾಮ ಬೀರುವಂತಾಗಿದೆ. ಸತ್ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದು ಮಾತ್ರವಲ್ಲದೆ ತಂಡದ ಸದಸ್ಯರೆಲ್ಲರೂ ನೇತ್ರದಾನ ನೋಂದಣಿಯನ್ನ ಮಾಡುವ ಮೂಲಕ ವೈಯಕ್ತಿಕವಾಗಿ ಆದರ್ಶವನ್ನ ಅಳವಡಿಸಿಕೊಂಡು ಕಲಾವಿದರಿಗೆ, ಕಲಾಭಿಮಾನಿಗಳಿಗೆಲ್ಲ ಮಾದರಿಯಾಗಿದ್ದೀರಿ. ಇಂತಹ ಸಮಾಜಮುಖಿ ಆಲೋಚನೆಗಳನ್ನ ಪುರಸ್ಕರಿಸಿ ವೈಷ್ಣವಿ ಕಲಾವಿದರು ಕೊಲ್ಲ ಈ ನಿಮ್ಮ ತಂಡಕ್ಕೆ ನೀಡುವ ಅಭಿನಂದನಾ ಪತ್ರ ಮುಂದೆಯೂ ನಿಮ್ಮಿಂದ ಜನಸಾಮಾನ್ಯರ ಮನ ಮುಟ್ಟುವಂತಹ ಕಲಾ ಕಾಣಿಕೆ ಪ್ರದರ್ಶನವಾಗುವಂತೆ ಕಲಾಮಾತೆ ಆಶೀರ್ವದಿಸಲಿ ಎಂಬ ಆಶಯ ಹಾರೈಕೆ ನಮ್ಮದು. ಇನ್ನು ಕಾರ್ಯಕ್ರಮ ಮಾಡುವುದಕ್ಕೆ ಸ್ಫೂರ್ತಿಯಾದ ವೈಷ್ಣವಿ ತಂಡ ನೀಡಿದ ಪ್ರದರ್ಶನ ಎನ್ನುವುದು ಹೆಗ್ಗಳಿಕೆಯಾಗಿದೆ. ನಾನೊಂದು ನೆತ್ತೆರ ಕೊರಕ ಪಂಡು ಬರ್ತೀನಿ ಪಂಡೆ ಬಂದು ಬೇಜಾರ ಬೊಚ್ಚಿ ಇಜ್ಜಿ ಸರ್ ಪಂಡ್ಲಿ ನೈಟ್ ಕೋಲು ಪತ್ತೊಂದು ಬೈದರು ದಾದ ವಿಷಯ ಎಂಕ ಪಂಡ ರಡ್ಡು ಕಣ್ಣಲ ತೋಜ್ಜಿ ಕಣ್ಣು ತೋಜ್ಜಿ ಅಂಡಲ ನೆತ್ತೆರು ಕೊಡೊಂದು ಬತ್ತಾರ ಅಂದು ಸರ್ ಅಂದು. ಓ ದೇವೇರೆ ಮುಂಚಿನ ಒಂಜಿ ಅವಸ್ಥೆ ಅರೆಗೆ ಅಲ್ತಿಡ್ಜಿಡೆ ಬರ್ರೇನೆ ತೋಜಿ ಕೋಲ್ ಬತ್ತೊಂಬರಡು ಇರೇಗೆ ಒಂದು ಪೂರ ನೆತ್ತಿರು ಕೊರ್ಪುನ ಬೇಲೆ ದೇಗೆ ಮನೆ ಬಂದ ಇಲ್ಲಲ್ ಕೊಲ್ಲಾರಪ್ಪಜೆ ಇರೇಗೆ ಅಂದು ಸರ್ ಇರು ಪಣ್ಪುನ ವಿಷಯ ಸತ್ಯ ಅಂಡ ನಟ್ಟು ನಾಯಿ ದೇವರಿಗೆ ಕಾಣಿಕೆ ಪಾಡ್ಯಾರ ಬಲ್ಲಿ ಪಂಡದಿಜ್ಜಾತೆ ಆ ದೇವೇರು ಕಣ್ಣು ಪಣ್ಪನ ಪ್ರಧಾನ ಎನ್ನ ಅಂಗನೆ ದೆಂಗಾವದೇರು ಈನು ಮುಟ್ಟ ಕೊರ್ತಿಜರು ಅಂಡ ಎನ್ನ ಜೀವೋಡ ನೆತ್ತೆರು ಕೊರ್ತೇರು. ಆ ನೆತ್ತೆರನ್ನು ಯಾನ್ 4 ಜನಕ್ಕೆ ದಾನ ಮಾಡ್ತದೆ 4 ಇಲ್ಲದ ಸಂತೋಷನ ತೂವಲೇತೆ. ಲೋಕದ ಈ ಸುಂದರ ಪ್ರಪಂಚನ ತೂವೇರ ಆವಂದಿನ ಎನ್ನಂಚಿನ ಮಸ್ತ್ ಜನಕ್ಲುಳ್ಳೇರು ಅಕ್ಲೆಗ್ ನಿಕ್ಲು ನೇತ್ರದಾನ ಮಾಡ್ತದೆ ದಾಯಗೆ ಬಳ್ಪಾವ ಜಾರ ಸರ್ ಮಾತಾಡಲ ಎನ್ನ ಒಂಜಿ ವಿನಂತಿ. ಜೀವಡದ ಉಸಿರು ಉಂತಿ ಬಕ್ಕ ಆ ದೇಹ ಪುಣನೆ ಆ ದೇಹನ ಆ ಜೀವದ ರಡ್ಡು ಕಣ್ಣನ್ನು ಬೊಣ್ಣೆ ಮಳ್ಪೊನ ಹಿಡ್ದು ಅತ್ತ ಮಣ್ಣು ಮಳ್ಪೊನ ಹಿಡ್ದು ರಡ್ಡು ಜೀವಗ ನೇತ್ರದಾನ ಮಾಡ್ತದೆ ಬೊಳ್ಪಾಲೆ. ವಿ4 ನ್ಯೂಸ್ ಪ್ರಸ್ತುತಪಡಿಸುವ ಕಾಮಿಡಿ ಪ್ರೀಮಿಯರ್ ಲೀಗ್ ಇದರ 2ನೇ ಆವೃತ್ತಿಯ ಅಂತಿಮ ಪ್ರದರ್ಶನದಲ್ಲಿ ತಂಡ ಉತ್ತಮ ಹಾಸ್ಯದೊಂದಿಗೆ ಸಮಾಜಮುಖಿ ಸಂದೇಶವನ್ನ ನೀಡಿ ಜನಮನ್ನಣೆಯನ್ನ ಗಳಿಸಿದ್ದಲ್ಲದೆ ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನೇತ್ರದಾನಕ್ಕೆ ಸ್ಫೂರ್ತಿ ನೀಡುವಂತಹ ಕಿರು ನಾಟಕವನ್ನ ರಚಿಸಿ ಅಭಿನಯಿಸಿದ ವೈಷ್ಣವಿ ಕಲಾವಿದರು ಕೊಯ್ಲ ಈ ತಂಡದ ಸದಸ್ಯರನ್ನ ಇದೇ ವೇಳೆ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಸಂಯೋಜಿಸಿದ ಜಯಪ್ರಕಾಶ್ ಎಕ್ಕೂರ್ ಅವರು ವೈಷ್ಣವಿ ತಂಡವನ್ನ ಆಹ್ವಾನಿಸಿ ಗೌರವವನ್ನ ನೀಡಿ ಪ್ರೋತ್ಸಾಹದ ಮಾತುಗಳನ್ನಾಡಿ ನಿಮ್ಮಿಂದ ಮತ್ತಷ್ಟು ಸಮಾಜಮುಖಿ ಸಂದೇಶಗಳು ಬರಲಿ ಎಂದು ಶುಭ ಹಾರೈಸಿದರು. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ನಾಟಕ ಮಾಡಿದೆ. ನಾಟಕ ಅಂತ ಹೇಳಿ ನಾಟಕ ಅಲ್ಲ, ಅವರೇನೋ ಒಂದು ಸ್ಪೀಟ್ ಹೇಗೆ ಇವತ್ತು ನೀವೇ ಒಂದು ಮಾಡಿದ್ರೆ ಅದು ಒಳ್ಳೆಯದಾಗ್ಬೋದು ಹಾಗೆ ಅಂತ ಹೇಳಿದ್ರು. ಅದು ತುಂಬ ಜನರಿಗೆ ಮುಟ್ಟಿದ್ದು, ತುಂಬ ಜನರ ಮನ ಬರೆಯುವ ಕೆಲಸ ಆಗಿದೆ. ನಿಮಗೆ ಕೆಲವರು ಹೇಳಿದ್ದಾರೆ ನಾನು ಕೆಲಸ ಮಾಡುವುದಲ್ಲೇ ಬಟ್ ನಿಮ್ಮ ಸಂದೇಶ ಒಳ್ಳೆಯದಿತ್ತು, ನಾವು ಸಹ ಅದನ್ನು ಮಾಡ್ತೇವೆ ಹಾಗೆ ಮಾಡಿದರೆ ತುಂಬ ಒಳ್ಳೆಯದು. ನೇತ್ರದಾನ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದು ಜೀವದಿಂದ 2 ಜೀವಕ್ಕೆ ಬೆಳಕಾಗ್ತದೆ. ಅದಲ್ಲದೆ
ಶಾಲೆಯಲ್ಲಿ ಕಲಿತಾ ಇರುವಾಗ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅದರ ತಾತ್ಪರ್ಯ ಏನಂತ ಹೇಳಿದ್ರೆ, ರೇಡಿಯೋ ಸಾರಂಗ್ನ ನಿರ್ದೇಶಕರಾದ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟು, ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಈ ವೇಳೆ ಉಪಸ್ಥಿತರಿದ್ದರು. ಆರ್ಜೆ ಅಭಿಷೇಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಜಯಪ್ರಕಾಶ್ ಯಕ್ಕೂರು ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.